ಭೀಮಸೇನನಿದ್ದಾನೆ. ಸ್ವಾಭಿಮಾನಕ್ಕೆ ಪೆಟ್ಟು ಬಿತ್ತು ಅಂತಾದ್ರೆ ಯಾವುದನ್ನು ಗಣಿಸುವವನಲ್ಲ. ಅದು ತಿಳಿದೇ ಅಣ್ಣ ಹೇಳಿದ್ದೆ ಹೊರತು ಮತ್ತೆ ನಿನ್ನ ಹಾಗೆ ಚಪ್ಪೆ ಸಂಕ್ರಾಂತಿ ನಾನು ಅಲ್ವೋ? ಅಲ್ಲವೇ ಅಲ್ಲ. ಏನು ಹಾಗೆ ನೀನು ಅಷ್ಟೊಂದು ಬಿಸಿ ಇದ್ದವಾಗುವುದು ಅಂತಾದ್ರೆ 100 ಮಂದಿ ಕೌರವರನ್ನ ಕೊಂದಿದ್ದೇ ಹೌದು ಅಂತಾದ್ರೆ ಈ ಕ್ಷಣದ ಮೊದಲು ಒಂದು ಯುದ್ಧ ಆಗ್ಲಿಲ್ವಾ? ಆಗಿದೆ. ಆವಾಗ ನೀನ್ ಯಾಕೆ ಬಿದ್ದೆ? ಬಿದ್ದಿದ್ದೇನೆ. ಸೋತಿದ್ಯಾಕೆ ನನ್ನ ಹತ್ರ? ಸೋತಿದ್ದೇನೆ. ಅಲ್ಲಿಗೆ ನಿನ್ನ ಬಲ ಏನಂತ ಗೊತ್ತಾಗಿ ಹೋಗಿದೆ. ಓಹೋ. ಆದ್ರೂ ಸೋತ ನಿನ್ನ ಮೇಲೆ ಮತ್ತೊಂದು ಶರಪ್ರಯೋಗ ಮಾಡಬಹುದಿತ್ತು. ಯಾಕೆ ಮಾಡ್ಲಿಲ್ಲ? ಅಗ್ರಜನೆಂಬುದಕ್ಕಾಗಿ. ನಿನಗಿಂತ ಮೊದಲು ಹುಟ್ಟು ಸತ್ಯಲ್ಲ ನೀನು. ನನ್ನ ಅಪ್ಪನ ಮಗ ಅಲ್ಲದೆ ಇದ್ರು ನನ್ನ ಅಮ್ಮನ ಮಗ ಹೌದು ನೀನು. ಆ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಹಾಗಾದ್ರೆ ಇನ್ನ ಅಗ್ರಜ ಎಂಬಂತ ಬಾಮನ ಸತ್ತಾಯ್ತು. ನಿನ್ನನ್ನ ಬಡಿಯುವುದಕ್ಕೆ ಬದ್ಧನಾಗಿದ್ದಾನೆ ನಾನೇ. ಹೌದು, ಒಬ್ಬನೇ. ಅವನಲ್ಲಿ ಯಾಕೆ ಕರಿಬೇಕು? ಮುಂದುವರಿಯುತ್ತೇನೋ ಹಾಗೆ ಆಡಿಕೊಳ್ಳುತ್ತಾ ಇದ್ದೇನೆ. ನಾನು ಬಿದ್ದಿರುವುದೇಕೆ ಎನ್ನುವುದು ನಿನಗೆ ಅರ್ಥವಾಗಲಿಲ್ಲ. ಏನು? ನಿನ್ನಲ್ಲಿರುವಂತಹ ಸಹೋದರತ್ವದ ಭಾವ ನನಗಿನ್ನು ಕೊರತೆಯಾದುದಿಲ್ಲ. ಯಾಕೆ ಗೊತ್ತಾ? ಏನು? ನಿನಗಿಂತ ಮೊದಲು ಹುಟ್ಟಿದೇನು ಹಾಗೆ ಹೇಳಿದೆ ಅಲ್ಲ, ನಿನಗದು ಅರ್ಥವಾಗದೆ ಹೋಯಿತು. ತೆಂಗಿನಕಾಯಿ ಹೊರಗಲಿರುವಂತಹ ಕರಟ ಬಹಳ ಕಟುವಾಗಿರುತ್ತದೆ, ಒರಟಾಗಿರುತ್ತದೆ. ಒಳಗಿರುವಂತಹ ಹೂರಣ ತಿನ್ನುವುದಕ್ಕೆ ಬಹಳ ರುಚಿಯಾಗಿರುತ್ತದೆ, ಆದ್ರೆ ಮೆತ್ತಗೆ ಇರುತ್ತದೆ. ನಿಜವಾಗಿ ಆದ್ರೂ ಹೊರಗಿನಿಂದ ಒರಟನಂತೆ ಕಂಡರು, ಕಠೋರ ಭಾವದಿಂದ ಇದ್ದರು. ಒಳಗಿನಿಂದ ಹೂರಣದಂತಹ ಮೃದುವಾದಂತಹ ಮನಸ್ಸನ್ನು ಹೊಂದಿಕೊಂಡವ ಭೀಮಸೇನ ನೀನೇ ಹೇಳ್ಕೊಳ್ಬೇಕು ಎನ್ನುವುದು ನಿನಗೆ ಅರ್ಥವಾಗದೆ ಹೋಯಿತು. ನಿನಗೆ ಗೊತ್ತಿಲ್ವ, ನಾನೇ ಹೇಳಿಕೊಳ್ಳುವುದಲ್ಲ. ಅದೇ ಸತ್ಯ ಅಲ್ಲ ಅಂತಾಗಿದ್ದಾರೆ ದ್ರೌಪದಿ ದೇವಿ ಎಲ್ಲಾ ಹೊತ್ತಿನಲ್ಲಿ ನನ್ನಲ್ಲೇ ಬಂದು ಯಾಕೆ ಹೇಳಿದ್ರು? ನಿಮ್ಮ ಹತ್ರ ಯಾಕೆ ಹೇಳಲಿಲ್ಲ? ನೀನು ಅವಳಿಗೆ ಕರಿಮಣಿ ಕಟ್ಟಿದ ಗಂಟ ಅಲ್ವಾ? ಅವರಿಗೆ ಗೊತ್ತುಂಟು. ಏನು? 5 ಜನರಲ್ಲಿ ಯೋಚನೆ ಮಾಡುವಂತ ಶಕ್ತಿ ಇರುವುದು 4 ಜನರಿಗೆ. ಒಬ್ಬನಿಗೆ ಮಾತ್ರ ಯಾವ ಯೋಚನೆ ಮಾಡುವ ಶಕ್ತಿ ಇಲ್ಲ, ಮುಗಿದು ಬೀಳುವ ಶಕ್ತಿ ಮಾತ್ರ ಉಂಟು ಅವನಿಗೆ. ಹಾರೋ ಭೀಮ ಹಾರ್ತಾನೆ, ಬೀಳೋ ಭೀಮ ಬೀರ್ತಾನೆ. ಹಾಗಾಗಿ ನಿನ್ನ ಹತ್ರ ಬಂದಿದ್ದೆ ಬಿಟ್ಟು ನಮ್ಮ ಹತ್ರ ಅಲ್ಲ. ಇನ್ನು ಮತ್ತೊಂದು ಹೇಳ್ತೇನೆ, ಏನು? ಹಾಗೆ ಗೆದ್ದು ತಂದವನಿಲ್ಲೇ ಬಂದು ದೂರುಕೊಂಡಿದ್ರೆ ಖಂಡಿತವಾಗಿ ನಾನು ನಿವಾರಣೆ ಮಾಡ್ತಾ ಇದ್ದೆ. ನಮ್ಮಲ್ಲಿ ಹೇಳಿಲ್ಲ, ಅಷ್ಟೊತ್ತಿಗೆ ಅರ್ಧಕ್ಕೆ ಸಿಕ್ಕದವ ನೀನು. ಅದು ಹಾಗೆ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳೋ ಒಂದು ಜಾತಿ ಉಂಟು. ಆ ಜಾತಿಯನ್ನು ನೀನಿದ್ದೀಯ. ಹಾರು ಅಷ್ಟು ಮೂರ್ಖ ನಾನು ಇರುತ್ತಿದ್ದರೆ ಧರ್ಮರಾಜನಿಗೆ ಬೇಕಾದಂತಹ ಧರ್ಮೋಪದೇಶವನ್ನು ಮಾಡುವಂತಹ ಒಂದು ಸ್ಥಿತಿ ಭೀಮನಿಗೆ ಬರ್ತಾ ಇರಲಿಲ್ಲ. ಹಾಗಾದ್ರೆ ನನ್ನಿಂದಲೂ ಅಣ್ಣ ಧರ್ಮರಾಜ ಬೇಕಾದಂತಹ ಉಪದೇಶಗಳನ್ನು ಹೊಂದಿಕೊಳ್ಳುತ್ತಾನಂತಾದ್ರೆ ಏನದ್ರ ಅರ್ಥ? ಅಷ್ಟು ಜ್ಞಾನಿ ಇದ್ದಾನೆ ಭೀಮಸೇನೆ ಎನ್ನುವ ಹಾಗೆ. ಅಲ್ಲವೇ? ನೀ ಹೇಳಿಕೋ. ಸರತಿ ಸಾಲಲ್ಲಿ ಬರುವಾಗ ನೀ ನನಗೆ ಅಣ್ಣ, ಭೀಮ ಧರ್ಮರಾಜ ದೊಡ್ಡಣ್ಣ. ಹಾಗೆ ಬರುವಾಗ ನೀ ಪ್ರಥಮ ಕಾಣ್ತೀಯ. ನಿನ್ನಲ್ಲಿ ಆಗದಿದ್ದಾಗ ನಾನು ಕಾಣ್ತೇನೆ, ನನ್ನಲ್ಲಿ ಆಗದಿದ್ದಾಗ ನಕುಲ ಸಹದೇವರು ಕಾಣ್ತಾರೆ. ನಿನ್ನನ್ನು ಕೇಳಿದಾಗ ನೀ ಹೇಳಿಬಿಟ್ಟೆ, ನನ್ನಲ್ಲಿ ಕೇಳಿದ್ರೆ ಅವಕಾಶ ಸಿಕ್ತು ನಾ ಹೇಳ್ತಾ ಇದ್ದೆ. ಇಲ್ಲವೇ ಇಲ್ಲ, ಹೇಳಿಲ್ಲ ಅಷ್ಟೇ. ಇಲ್ಲವೇ ಇಲ್ಲ, ನೀ ದೊಡ್ಡವಂತ ಅಲ್ಲ. ಅಲ್ವೇ ಅಲ್ಲ. ಎಲ್ಲಾ ಪ್ರಕರಣಗಳಲ್ಲಿಯೂ ದ್ರೌಪದಿ ದೇವಿಗೆ ಹತ್ತಿರವಾಗಿರುವಂತದ್ದು ನಾನೇ ಇದ್ದೇನೆ. ಮತ್ತೆ ಈ ಹೊತ್ತಿಗೆ ನೀನು ಕುರುಕ್ಷೇತ್ರದಲ್ಲಿ ವಿಜೃಂಭಿಸಿದ್ದು ಕರೆ ಸೂತತ್ವಕ್ಕೆ ಹರಿಯ ಅಂತ ಯಾಕೆ ಹೇಳಿದೆ? ನೀ ಸದಾ ಅವನನ್ನೊಬ್ಬನನ್ನು ಹತ್ತಿರ ಇಟ್ಟುಕೊಂಡಿದ್ದೆ, ಕೃಷ್ಣನನ್ನು. ದೇವರು, ನಾವು ದೇವರನ್ನು ಒಪ್ಪದೇ ಇರುವವರೇನೂ ಅಲ್ಲ. ದೇವರನ್ನು ಆರಾಧಿಸುವವರು ದೈವದ ಒಲುಮೆ ನಮಗೂ ಬೇಕು. ಆದ್ರೆ ಹತ್ತಿರ ಸದಾ ಇಟ್ಟುಕೊಂಡದ್ದು ನೀನೇ ಅಲ್ವಾ? ಹೇಳು. ಅವ ಆಯ್ಕೆ ಮಾಡಿಕೊಂಡಿದ್ದೆ. ಆಯ್ಕೆ ನೀನು ಮಾಡಿಕೊಂಡದ್ದು ಅವ ಅಲ್ಲ. ಅವನೂ ಆಯ್ಕೆ ಮಾಡಿಕೊಂಡ. ಮೊದಲೇ ಮಮ ಪ್ರಾಣಾಯಿ ಪಾಂಡವ, ಅದು ಎಲ್ಲರಿಗೂ ಅಲ್ವಾ? ಹೌದು, ಎಲ್ಲರಿಗೂ. ಪಾಂಡವರನ್ನು ಆಯ್ಕೆ ಮಾಡಿಕೊಂಡದ್ದು ಮೊದಲು. ಇನ್ನು ಸಾರಥಿಯಾಗಿ ನಾನು ಅವನನ್ನು ಆಯ್ಕೆ ಮಾಡಿಕೊಂಡು ಅವನೇ ಅವಕಾಶ ಕೊಟ್ಟಿದ್ದು. ಅದೇ ಅವಕಾಶ ನಿನಗೆ ಅವಕಾಶ ಹೋದಾಗ ನಮಗೆ ಸಿಕ್ಕಿದ ಅವಕಾಶ. ಹಾಗೆ ಹೋದಾಗ ನೀ ಇದ್ಯಾ? ನೀ ಹೇಳ್ಬೇಕು. ನನ್ನದು ನೋಡು, ನಮ್ಮದ್ದು ಹಾಗಲ್ಲ. ನೀ ಹೇಳಿದ್ಯಲ್ಲ ಮಂಗನ ಬಾಲ ಎತ್ತಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತೀಯಲ್ಲ ನೀನು.
ಅದೇ ಮಾರುತಿಯ ಆಂಜನೇಯ ಪ್ರಸನ್ನನಾಗಿ ನಿಂತಾಗ ಏನು ಬೇಕು ತಮ್ಮ ಅಂತ ಕೇಳಿದ್ರೆ ನಾನೇನೆ ಹೇಳಿದ್ದೇನೆ, ನನ್ನ ತಮ್ಮ ಒಬ್ಬ ಇದ್ದಾನೆ, ಅಂತಹ ಅರ್ಜುನನ ರಥದ ಧ್ವಜದ ಮೇಲೆ ವಿರಾಜಮಾನನಾಗಿರಬೇಕು ಎನ್ನುವ ಹಾಗೆ ಕೇಳಿಕೊಂಡ ಹೃದಯ ಭೀಮಸೇನನದ್ದು. ಹಾಗಾದ್ರೆ ನೀನು ಹೇಳ್ತಿ ನನಗೆ ಬೇಕಾದ ಹಾಗೆ ಜಾಣತನ ಇಲ್ಲ ಅಥವಾ ನನಗೆ ಬೇಕಾದ ಹಾಗೆ ಕರುಣೆ ಇಲ್ಲ ಹೇಳ್ತಿ, ಈ ಹೊತ್ತಿಗೆ ಕಪಿಧ್ವಜ ಅರ್ಜುನ ಎನ್ನುವಂತಹ ಹಾಗೆ ಹೇಳಿಕೊಳ್ತೀಯಲ್ಲ, ಅಲ್ಲಿಯೂ ಬೇಕಾದ ಹಾಗೆ ಗರ್ಜನೆ ಮಾಡ್ತಾನಲ್ಲ ಆಂಜನೇಯ. ಅಷ್ಟು ದೊಡ್ಡ ಕೊಡುಗೆ ಕೊಟ್ಟದ್ದು ಈ ಅಣ್ಣ ಎನ್ನುವಂಥದ್ದು ನೆನಪಿಲ್ಲದೆ ಹೋಯ್ತಲ್ಲ ನಿನಗೆ? ಕೊಡುಗೆ ಅಲ್ಲ ಮತ್ತೆನ್ನಂಥದ್ದು. ಹಾಗೆ ದ್ರೌಪದಿಯ ಪರವಾಗಿ ಅಷ್ಟು ಮಾತಾಡಿದ ದ್ರೌಪದಿಯನ್ನು ತಂದು ಕೊಟ್ಟ ಕೊಡುಗೆ ಕೊಟ್ಟಿದ್ದು ನಾನೇ, ಗೆದ್ದು ತಂದವ ನಾನು ಬಿಟ್ಟು ನೀನಲ್ಲ. ಆದರೆ ಜೊತೆಯಲ್ಲಿ ಆಂಜನೇಯಗೆ ಅವಕಾಶ ಕೊಟ್ಟಿದ್ದೀಯಾ? ಯಾಕೆ ಕೊಟ್ಟೆ? ಯಾಕೆ ಗೊತ್ತುಂಟು ನಿನಗೆ? ಏನು? ಪಾಂಡವರ 5 ರಥದಲ್ಲಿ ರಥ ಯಾರ ರಥ ಗಟ್ಟಿ ಉಂಟು? ಅಗ್ನಿದತ್ತವ ಅಂತ ನನ್ನ ರಥವೇ ಗಟ್ಟಿ ಉಂಟು ಬಿಟ್ಟು ನಿನ್ನ ರಥ ಅಲ್ಲ. ಹಾಗಿದ್ರೆ ಅವನೇ ಕೂತ್ಕೊಳ್ಳಿಕ್ಕೆ ಯೋಗ್ಯ ಸ್ಥಳ ಬೇಕು, ಅದಕ್ಕೆ ಸ್ಥಳ ಕೊಟ್ಟು ನಮ್ಮ ಸಮರ್ಥತೆ ಎಂಬ ಕಾರಣ ಕೊಟ್ಟಿದ್ದೆ ಬಿಟ್ರೆ ನಿನ್ನ ಅಸಮರ್ಥತೆ ಅದಷ್ಟೇ. ಅಯ್ಯೋ ಒಯ್ಯುವಂಥದ್ದಿಲ್ಲ. ಅಷ್ಟ ಸಿದ್ಧಿಗಳನ್ನು ಬಲ್ಲವನಿದ್ದರೆ ವಾಯುಪುತ್ರ, ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಮ್ಯ. ಎಷ್ಟು ಹಗುರವೂ ಆಗಬಲ್ಲ, ಎಷ್ಟು ಘನವೂ ಆಗಬಲ್ಲ. ಹಾರಾಡುತ್ತಿರುವಂತ ಕೇತನದಲ್ಲಿ ಕುಳಿತುಕೊಳ್ಳುತ್ತಾನಂತ ಆದ್ರೆ ಅಷ್ಟು ಹಗುರ ಆಗುವುದಕ್ಕಾಗುತ್ತದೆ. ಹಾಗಾದ್ರೆ ಅವನಿಗೆ ಬೇರೆ ರಥ ಆಗುವುದಿಲ್ವ ಹೇಳು? ಹಾಗಾದ್ರೆ ನಿನಗೆ ಕೊಟ್ಟ ಕೊಡುಗೆಯನ್ನು ಅಷ್ಟು ಕ್ಷುಲ್ಲಕವಾಗಿ ನೀನು ಆಡುತ್ತಿದ್ದಾದ್ರೆ ನಿನ್ನ ಮನಸ್ಸು ಹಾಗೆ ಅಂತ ಅವ ದೊಡ್ಡವನೇ. ಮತ್ತೆ ಕೃಷ್ಣನನ್ನು ನೀನು ಹತ್ತಿರ ಇಟ್ಟುಕೊಂಡೆ ಯಾಕೆ? ಅವನಿಲ್ಲದಿರುತ್ತಿದ್ರೆ ನಿನ್ನ ಬೇಳೆ ಬೈಯುತ್ತಾ ಇರ್ಲಿಲ್ಲ. ನೀ ಬದುಕಿದ್ದೆ ಕೃಷ್ಣ ಇದ್ದ ಕಾರಣಕ್ಕೋಸ್ಕರವಾಗಿ. ಭಗದತ್ತ ಬಿಟ್ಟಂತ ಒಂದು ಅಸ್ತ್ರಕ್ಕೆ ನಿನಗೆ ಎದೆ ಕೊಡ್ಲಿಕ್ಕೆ ಆಯ್ತಾ ಹೇಳು? ಬೇಡ. ಅಶ್ವತ್ಥಾಮ ಬಿಟ್ಟಿರುವಂತಹ ಒಂದು ಮಹಾ ಅಸ್ತ್ರ, ಅದಕ್ಕೆ ನೀವೆಲ್ಲ ಕೈ ಮುಗಿದ್ರಲ್ಲ ಹೆಂಬೇಡಿಗಳೇ. ನೀ ಏನ್ ಮಾಡಿದೆ? ನಾನು ಕೈ ಮುಗಿಲಿಲ್ಲ. ನೀ ಏನ್ ಮಾಡಿದೆ? ಕೈ ಮುಗಿಲಿಲ್ಲ. ನಾನು ಕೈ ಮುಗಿದಿಲ್ಲ ಅಂತ ಎದೆ ಸಟ್ಟಿಸಿ ನಿಂತಿದ್ದೆ ನಾನು. ಕೃಷ್ಣ ಹೇಳಿದ ಬಳಿಕ ಎಲ್ಲರೂ ಕೈ ಮುಗಿದಿದ್ದಾರೆ. ನಾನು ಕೈ ಮುಗಿಲಿಲ್ಲ, ನೀ ಮುಗಿಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡೋಣ? ಆ ಪ್ರಕರಣ ನೋಡಿದ್ರೆ ಒಬ್ರು ಇಲ್ಲ ಇಲ್ಲಿ. ಅಲ್ಲ, ಅದನ್ನು ನಾನು ಕೇಳ್ತಿದ್ದೆ. ಅಲ್ಲ, ನಾನು ಮುಗಿದದ್ದಲ್ಲ. ಕೃಷ್ಣ ಬಲಾತ್ಕಾರದಲ್ಲಿ ನನ್ನ ತಲೆ ತಗ್ಗಿಸಿದ್ದಾನೆ. ಯೋಚನೆ ಮಾಡು. ಹಾಗಾದ್ರೆ ನಾವೇನು ವಿರೋಧಿಗಳ ಹೊಡೆಯುವಂತ ಹೊಡೆತಕ್ಕೆ ಎದೆ ಕೊಟ್ಟಾದ್ರೂ ಸಾಯ್ತೇವೆ ಹೊರತು ಕೈ ಮುಗಿದುಕೊಂಡು ಬದುಕುವವರಲ್ಲ. ಆಗ ಏನು ಹೇಳಿದೆ? ನಮಗೆ ಬದುಕುವ ಬುದ್ಧಿ, ಹಾಗಾಗಿ ನಾವು ಸಣ್ಣದಾಗುತ್ತೇವೆ. ಯಾಕೆ ಬದುಕುತ್ತೇವೆ ಎನ್ನುವುದನ್ನು ನೀನು ಯೋಚನೆ ಮಾಡುವುದಿಲ್ಲ. ಸಂತೋಷದಿಂದ ಬದುಕುವಂತ ಯೋಚನೆ ನಮ್ಮದ್ದು. ಕೃಷ್ಣನಿಲ್ಲದೆ ಇರುತ್ತಿದ್ದರೆ ಶ್ರುತಾಯುಧ ಬಿಟ್ಟಂತಹ ಒಂದು ಆಯುಧ, ನೀನ್ ಯಾಕೆ ಅದನ್ನು ಬಿಟ್ಟೆ? ನೀನ್ ಯಾಕೆ ಹೊಡಿಲಿಲ್ಲ ಅದಕ್ಕೆ? ನಿನಗೆ ಅಷ್ಟು ಸೌಹಾರ್ದತೆ ಬದುಕಬೇಕು, ನಮಗೆ ಭಾವರಹಿತವಾದ ಬದುಕು ಬೇಡ, ನಾವೆಲ್ಲ ಭಾವಜೀವಿಗಳು ಅಂತ ಹೇಳ್ತೀಯಲ್ಲ. ಅಣ್ಣ ಕೇಳಿದ ಪ್ರಶ್ನೆ, ಭಾರತ ಮಹಾವನ್ನ ಗೆದ್ದವರು ಯಾರು ಎಂಬಂತ ಪ್ರಶ್ನೆ ಮೊದಲಾಗಿ ಹೇಳಿದ್ಯಾರು? ಯಾರು ಹೇಳು? ನೀನೇ. ಹೌದಲ್ವಾ? ಹೌದು, ನಾನು ಹೇಳಿದೆ. ಆಮೇಲೆ ನೀನ್ ಆಡಿದೆ, ನಾನು ಆಡಿದೆ. ನಾ ಬಿಡ್ಲಿಲ್ಲ, ನೀನು ಬಿಡ್ಲಿಲ್ಲ, ಮುಂದುವರಿಯಿತು. ಅಷ್ಟಿದ್ರಲ್ಲಿ ಸರಿ, ಯಾರು ಗಿದ್ರೇನು ಪ್ರಪಂಚ ಗೊತ್ತುಂಟು, ಬಿಟ್ಟು ಬಿಡು ಅಂತ ಹೇಳ್ಬೋದಿತ್ತಲ್ಲ. ಅಷ್ಟು ಭಾವಜೀವಿ ಅದು ಯಾಕೆ ಹೇಳಿಲ್ಲ? ಅದೇ ಹೇಳಿದ್ದು. ನಿನ್ನಲ್ಲೂ ಒಳಗೆ ಅಹಂ ಉಂಟು ಅಂತಾಯ್ತು. ಅಲ್ಲ, ನಾವ್ ಏನು ಅಲ್ಲ ಅಂತ ಹೇಳುತ್ತಿ ಅಂತ ಆದ್ರೆ ನಾವೇನು ಅಂತ ತೋರಿಸ್ತೇವೆ. ನಾವೆಲ್ಲ ಅಂತ ಒಪ್ಪುತ್ತಿ ಅಂತ ಆದ್ರೆ ಸುಮ್ಮನೆ ಇರ್ತೇವೆ. ಕೃಷ್ಣನಿಲ್ಲದೆ ಇದ್ದರೆ ಬರೀ ನೊರಚಿನಂತಿರುವವನು ನೀನು ಯಾವಾಗಲೂ ಸತ್ತು ಹೋಗುತ್ತಿದ್ದಿ. ಬೇಡ, ಮಹಾಭಾರತ ಯುದ್ಧ ಗೆದ್ದದ್ದು ನೀನೇ ಅಂತ ಹೇಳಿಕೊಂಡೆಯಲ್ಲ. ಹೌದಾ? ನಾನೇ ಗೆದ್ದಿದ್ದು ಅಂತ ಹೇಳ್ತೇನೆ. ಅದೇ ಹೌದಾಗಿದ್ದಾರೆ ಯುದ್ಧವೆಲ್ಲವೂ ಮುಗಿದ ಮೇಲೆ ಕೃಷ್ಣ ಯಾಕೆ ನೀನನ್ನು ಮೊದಲ ರಥದಿಂದ ಇಳಿ ಅಂತ ಹೇಳಿದ? ಅಯ್ಯೋ ದೇವರೇ, ಯಾಕೆ ಹೇಳಿದ? ಅದು ಅಗ್ನಿದತ್ತವಾದ ರಥ, ಅದಕ್ಕೆ ಒಂದು ಅವಧಿ ಅಂತ ಉಂಟು. ಆ ಕಾರಣಕ್ಕಾಗಿ ಹೇಳಿದ. ಅಷ್ಟಕ್ಕೆಯ ಅದೊಂದು ಪ್ರಧಾನ ಕಾರಣ. ಉಳಿಬೇಕು ಅಲ್ಲ, ನೀನ್ ಇಳಿದ ಬಳಿಕ ಕೃಷ್ಣನೂ ಇಳಿದ ಬಳಿಕ ಸುಟ್ಟು ಬೂದಿಯಾಗಿ ಹೋಯಿತು. ಕೃಷ್ಣ ಮೊದಲು ಇಳಿದಿದ್ದಲ್ಲ, ನಾ ಮೊದಲು ಇಳಿದಿದ್ದು. ಅದೇ ನೀನ್ ಇಳಿದ ಬಳಿಕ ಕೃಷ್ಣ ಇಳಿದ ಬಳಿಕ ಸುಟ್ಟು ಬೂದಿ ಆಯಿತು. ಹೌದು. ಆವಾಗ ಕೃಷ್ಣನ ಹತ್ರ ನೀ ಕೇಳಿದಾಗ ಏನಾಡಿದ ಕೃಷ್ಣ? ಇಷ್ಟರವರೆಗೆ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಮುಂತಾಗಿರುವಂತಹ ಅತಿರಥ ಮಹಾರಥಿಗಳು ಬಿಟ್ಟಂತ ಮಹಾ ಅಸ್ತ್ರಗಳನ್ನು ಈ ರಥ ಹುದುಗಿಸಿಕೊಂಡಿತ್ತು. ಹಾಗಾದ್ರೆ ಯೋಚನೆ ಮಾಡು, ನಿನಗೆ ಬಿಡುವ ಕೆಲಸ ಮಾತ್ರ, ಅವರು ಬಿಟ್ಟದನ್ನು ಹೊಡೆಯುವ ಕೆಲಸ ನಿನಗಿಲ್ಲ. ಹೌದಾ? ಹಾಗಾದ್ರೆ ಅದೆಲ್ಲವನ್ನು ಆ ರಥ ತಡೆದುಕೊಂಡಿತ್ತು. ಮತ್ತೆ ಅದಲ್ಲದೆ ಇದ್ರದ್ದು ಸುಟ್ಟು ಹೋದದ್ದು ಯಾಕೆ? ನಿನ್ನ ಪರಾಕ್ರಮ ಏನೂ ಇಲ್ಲ. ನಮ್ಮದು ಹಾಗಲ್ವೋ? ಗುದ್ದಿಕೊಂಡವನಿದ್ದಾನೆ, ಗದೆಯನ್ನು ಎತ್ತಿಕೊಂಡವನಿದ್ದಾನೆ, ಎದೆಯನ್ನು ತಾಗಿಸಿಕೊಂಡವ ಭೀಮನಿದ್ದಾನೆ. ಯಾರಿಂದಲೋ ಬೇಕಾದ ಹಾಗೆ ದೇಣಿಗೆ ಪಡೆದುಕೊಂಡು ಬದುಕುವವನೇ ನೀನು. ಕರೆಸೈ ಕಪಿಯನ್ನು, ಇರಿಸೈ ಧ್ವಜಕ್ಕೆ, ಬರ ಹೇಳು ಕೃಷ್ಣನನ್ನು, ನಡೆಸು ಸಾರಥಿತನವನ್ನು. ಏನು ನಿನಗೆ ಮತ್ತೊಬ್ರು ಕೈ ಕೊಡ್ಲಿಲ್ವ? ಎಲ್ಲಿಂದ? ಅಯ್ಯೋ ದೇವರೇ, ಎಲ್ಲಿಂದ? ಉಸಿರು ನಿಂತ ಕಾಲಕ್ಕೆ ಬೇಡ.
ಕೌರವನ ಗದಾಘಾತಕ್ಕೆ ನೀನು ಒಳಗಾಗಿ ಬೀಳಿಲ್ವಾ? ಬಿದ್ದಿದ್ದೇನೆ. ಯಾಕೆ ಬಿದ್ದೆ? ಬಿದ್ದಿದ್ದೇನೆ. ಯಾಕೆ ಬಿದ್ದೆ? ಹೊಡೆದಲ್ಲಿಗೆ. ನೋಡು, ಏನು ಅವ ಅನ್ಯಾಯ ಮಾಡಿರ್ಬೋದು, ಕೌರವ ಅನ್ಯಾಯ ಮಾಡ್ಲಿಕ್ಕೆ ಇದ್ದವ, ಅವನ ಬಗ್ಗೆ ಆಕ್ಷೇಪ ಅಲ್ಲ. ನೀನು ಬೀಳ್ಲಿಕ್ಕಿದ್ದವಾಗಿತ್ತ? ಆವಾಗ ಬಿದ್ದಾಗ ಎತ್ತಿದ್ಯಾರು ನಿನ್ನ? ಯಾರು ಎತ್ತಿದ್ದಾರೆ? ಯಾರು ಯಾರು ನಿನಗೆ ಎತ್ತಿರಲಿಲ್ಲ, ನಾವು ನೋಡಿದ್ವಿ. ಆವಾಗ ಕೃಷ್ಣನ ಅನುಗ್ರಹದಿಂದಲೇ ನೀನು ಎದ್ದಿದ್ದಲ್ವಾ? ಕೃಷ್ಣನ ಅನುಗ್ರಹದಿಂದಲೇ ನೀನು ಕೌರವನ ಕೊಂದಿದ್ದೀಯ ಅಂತ ಆಯ್ತು. ವ್ಯತ್ಯಾಸ ಏನಿಲ್ಲ. ದೈವಾನುಗ್ರಹ ಗೊತ್ತುಂಟು, ಧರ್ಮರಾಯ ಕೇಳಿದ್ದು ಗೊತ್ತುಂಟಲ್ಲ. ಮೂರ್ಛಿತನಾಗುವುದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಡೆದಿದೆ. ಮಹಾಭಾರತ ಅಷ್ಟು ಯುದ್ಧಗಳನ್ನೇ ಗೆದ್ದಿದೆ. ನಿನ್ನಷ್ಟು ದೈವದ ಸಹಾಯ ನಾ ಪಡೆಯಲಿಲ್ಲ ಅಂತ ಹೇಳಿ. ದೈವ ಸಹಾಯ ಇಲ್ಲದೆ ಇದ್ರೆ ಯಾರು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡಿದವ ನೀನು ಒಂದೆರಡು ಪ್ರಕರಣದಲ್ಲ, ನಾನು ತಲೆ ತಗ್ಗಿಸಿದ್ದೆ ಅಲ್ಲ, ಮತ್ತೆಂತದ್ದು? ಬಿದ್ದಿದ್ದು ಒಂದೆರಡು ಪ್ರಕರಣ ಆದ್ರೂ ಉಸಿರು ನಿಂತ ಪ್ರಕರಣವೇ ಆಗಿತ್ತು. ಭೀಷ್ಮರಲ್ಲಿ ಮೊದಲು ಸೆರೆ ಸಿಕ್ಕಿದ ನಿನ್ನನ್ನು ಬಿಡಿಸಿದ್ದು ನಾನು, ಗೊತ್ತುಂಟ ನಿನಗೆ? ಆಮೇಲೆ ಸಿಕ್ಕಿದಾಗ ಬಿಡಿಸಿದ್ದು ನಾವು ಇದ್ದೇವೆ. ಹಾಗಾಗಿ ಅದೆಲ್ಲ ಪರಸ್ಪರ ಆಗಿ ಹೋಗಿ. ಹಾಗಾದ್ರೆ ಮತ್ತೆ ನೀನು ಬಿದ್ದಿದ್ಯಾ, ನಾನು ಬಿದ್ದಿದ್ದೇನೆ, ಅಲ್ಲಿ ಒಂದೇ ಅಂತ ಇಲ್ಲ. ಹಾಗಾದ್ರೆ ಹೇಳ್ಬೋದಿತ್ತಲ್ಲ ಒಂದೇ ಅಂತ. ನೀನು ನಾ ಕೇಳ್ಕೋ, ನೀನು ಬಿದ್ದಿದ್ದೀಯ, ನಾನು ಬಿದ್ದಿದ್ದೇನೆ ಎಂಬ ಕಾರಣಕ್ಕೆ ಇಬ್ಬರು ಒಂದೇ ಅಲ್ಲ. ಈಗ ನಮ್ಮಿಬ್ಬರ ಹೋರಾಟದಲ್ಲಿ ಮೊದಲು ಬಿದ್ದಿದ್ದು ಯಾರು? ಯಾರು ಬಿದ್ದದ್ದು ಹೇಳಿ, ಯಾರು ಬಿದ್ದಿದ್ದು? ನಾನೇ ಬಿದ್ದಿದ್ದೇನೆ. ನೀನು ಕಡಿಮೆ ಅಂತ ಆಯ್ತು. ಪ್ರಕರಣ ನಡೆದದ್ದು ಯಾಕೆ ಅಂತ ಹೇಳಿದ್ದು ನಾನು. ಪ್ರಕರಣ ಮಹಾಭಾರತ ಯುದ್ಧ. ಹಾಗಾದ್ರೆ ನೀನಲ್ಲ ನಾನು ಅಂತ ಹೇಳಿದ್ದು. ಅವ್ರು ಯಾರು ಬೇಡ, ಯಾಕೆ ಗೊತ್ತುಂಟಾ? ಯಾಕೆ? ನಿನ್ನನ್ನ ಗೆಲ್ಲುವುದಕ್ಕೆ ಯಾರು ಬೇಕು? ಕೃಷ್ಣನ ಕರಿಬೇಕು. ನಾವು ಕರೆಸಿಕೋ ಅಲ್ಲ, ಅಂಗೇನು ಕೇಳಬೇಕು. ಇರಿಸಿಕೋ. ಬೇಡವೇ ಬೇಡ. ಅಗ್ನಿಯತವಾದ ರಥವೂ ಬೇಕಾಗಿಲ್ಲ ನನಗೆ. ಆಯುಧಗಳುಂಟು, ಮಾರ್ಗಗಳುಂಟು, ಸಾಕು. ಕಾರಣ ಏನು? ಏನು? ಅವರೆಲ್ಲ ಮಹಾರಥಿಗಳು. ನರಗುರಿ ನೀನು. ನಿನ್ನನ್ನ ಗೆಲ್ಲುವುದಕ್ಕೆ ಅವರಿವರ ಸಾಮರ್ಥ್ಯ ಯಾಕೆ? ನನ್ನ ತೋಳಬರ ಸಾಕು. ಅವತ್ತು ನಿಮ್ಮನ್ನು ಅರಗಿನ ಅರಮನೆಯಿಂದ ಹೆಣದ ಹಾಗೆ ಹೊತ್ತೆ ನೋಡು ನಾನು. ಅದಕ್ಕೆ ನರಗುರಿ ಅಂತ ಹೇಳುದು ನೀನು. ನಿಮಗೆ ಅಲ್ಲಿಯೂ ನಿತ್ಯ ಬಂದು ಸತ್ತಿತ್ತಲ್ಲ ನಿಮಗೆ. ನೋಡು, ನಮ್ಗೆ ನಿದ್ದೆ ಬರ್ತದೆ. ಯಾಕೆ ಗೊತ್ತುಂಟು? ನಿಮಗೆ ಮತ್ತೊಬ್ಬ ಇದ್ದಾನಲ್ಲ ಹೇಗಾದ್ರೆ ಹೊರುವುದಕ್ಕೆ. ಅಲ್ಲವೇ ಅಲ್ಲ, ಮತ್ತೆ ನಮಗೊಂದು ನಿಶ್ಚಿಂತೆ ಕಾರಣ ಏನು? ನಾವೇನು ಮಾಡ್ಲಿಲ್ಲ, ಜೊತೆಯಲ್ಲಿ ನಮಗೇನು ಆಗುದಿಲ್ಲ ಅಂತ ವಿಶ್ವಾಸ. ಹೇಗದು ವಿಶ್ವಾಸ? ನೀ ನಮ್ಮನ್ನ ಕಾಯ್ಲಿಕ್ಕೆ ಇದ್ದವ. ಹಾಗೆ ಬಾ. ಹಾಗಾದ್ರೆ ಕಾಯುವ ಕೆಲಸವನ್ನ ಹೊರಗೊಂದು ಕಾಯುವುದಕ್ಕೆ ನಾವು ಇಡ್ತೇವೆ. ಅದ್ರರ್ಥ ದೊಡ್ಡದು ಅಂತನಾ? ಅಲ್ವಲ್ಲ. ಸಾಕು ಬಿಡು. ಅಲ್ಲ, ಅದೇ ಹೇಳಿದ್ದಲ್ಲ, ನಿನಗೆ ಅಂತ ಹೀನೋಪಮೆಯೇ ಕಾಣೋದು ಯಾಕೆ? ಯಾಕೆ ಕಾಣುತ್ತದೆ? ಈಗ ನಾನು ನಾನು ಕಾಯುವುದಕ್ಕೋಸ್ಕರವಾಗಿ ಇರುವವನಲ್ಲ. ನಿಮ್ಮೆಲ್ಲರನ್ನು ಎತ್ತಿಕೊಂಡು ಹೋಗುವಂತ ಬಲಿಷ್ಠನಿದ್ದೆ ನಾನು. ಅಂತ ಹೊತ್ತಿನಲ್ಲಿ ನಿಮಗೆ ನಿದ್ದೆ ಬರುತ್ತದಂತ ಆದ್ರೆ ನೀವು ದುರ್ಬಲರೆನ್ನುವುದೇ ವ್ಯಕ್ತವಾಗುತ್ತದೆ ಹೊರತು ಪ್ರಬಲರಲ್ಲ ಅಂತ ಒಪ್ಪಿಕೋ. ಹಾಗೆ ಹೊರುವುದಕ್ಕಿದ್ದವಲ್ಲ ದೊಡ್ಡ ಅಂತ ನಾವು ಒಪ್ಕೊಳ್ಳುವುದಿಲ್ಲ. ಹೊರುವುದಕ್ಕಿದ್ದವರು, ಹೆರುವುದಕ್ಕಿದ್ದವರು ಅದೇ ಕೆಲಸ ಮಾಡಬೇಕೆ ಬಿಟ್ಟು ಇಲ್ಲೂ ಒಂದು ಕೆಲಸ ಮಾಡುದಲ್ಲ. ನೀವು ಹೊರುವುದಕ್ಕೆ ಅಲ್ಲ, ಅದು ನೀನು ಅದು ಅಲ್ಲದೆ ಇದು ಅಲ್ಲದೆ ಮತ್ತೆಂತದ್ದು ಆಗಿದ್ದವನಲ್ವ ನೀನು. ಅದು 1 ವರ್ಷ ಅವಧಿಗೂ ಅಷ್ಟೇ ಅಲ್ಲ. ಇರಲಿ, ಹಾಗೆ ನಾವು ಅಷ್ಟಕ್ಕೂ ಆಗ್ಲಿಲ್ಲಲ್ಲ. ಆವಾಗ ನೀವು ಅಡಿಗೆ ಮಾಡಿದವನೇ ಅಲ್ವಾ? ಮಾಡಿದ್ದೇನೆ. ಮತ್ತಂತದ್ದು ದೊಡ್ಡ ಮನೆಯಲ್ಲಿ ಅಡುಗೆ ಮಾಡುವುದೆಲ್ಲ ಹೆಂಗಸರು ಇರಬಹುದು. ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಅಡುಗೆ ಮಾಡುವುದೆಲ್ಲ ಗಂಡಸರೇ ಹೊರತೆ ಹೆಂಗಸರಲ್ಲ ಏನು. ಮತ್ತೆ ಸಮಾರಂಭದಲ್ಲಿ ಅಡುಗೆ ಮಾಡುವ ಗಂಡಸರು ಎಂಬ ಕಾರಣಕ್ಕಾಗಿ ಅವರು ಅಡುಗೆಯನ್ನೇ ಮಾಡ್ತಾ ಇರ್ಲಿಕ್ಕೆ ಆಗ್ತದ? ಹಾಗೆ ಅಲ್ಲ, ಅದು ದೊಡ್ಡ ವೃತ್ತಿ ಅಂತ ಹೇಳಿದ್ದು. ವೃತ್ತಿ ಸಣ್ಣದು ಅಂತ ಹೇಳಿಲ್ಲ ನಾನು. ನೀನು ಹಾಗೆ 1 ವರ್ಷ ಕಾಲ ಕಳೆದ ಮಾರು ಅಂತ ಕೇಳುದು ನಾನು. ನಿನ್ನ ಹಾಗೆ ಎಂತದ್ದು ಅಲ್ಲ. ನಾನು ವೃತ್ತಿಯ ಬಗ್ಗೆ ಯಾವುದು ಹೀನಾಯ ಮಾಡ್ಲಿಲ್ಲ. ಏನ್ ನರಗೂರಿ, ನಿನ್ನನ್ನ ಗೆಲ್ಲುವುದಕ್ಕೆ ಅವ್ರು ಯಾರು ಬೇಡ. ಸಾಮರ್ಥ್ಯ ಇದ್ರೆ ನನ್ನಲ್ಲಿ ಹೋರಾಡ. ನಿಂದಿಸುತ್ತ ಪಚಾರಿಸಿದ
ಉರಕೋದರ ಗದ್ದ ಪಾಪ ಏನಾಯ್ತು ಈಗ? ಆ ಕಾರಣವನ್ನು ಮಾಡಿದ್ದೇನೆ ಅಲ್ಲ, 3 ಮಂದಿ ಕೌರವರನ್ನು ಹಣಮೂರಿ ಕಟ್ಟಿದ್ದೇನೆ, ಅವರನ್ನು ಮೆಟ್ಟುಕೊಂಡಿದ್ದೇನೆ ಎಂಬುದಾಗಿ ಘೋಷಿಸಿಕೊಂಡೆ ಅಲ್ಲ. ಭೀಮ ಈಗ ನೋಡ, ಅರೆ ಉರಕೋದರ ಗೆದ್ದೋ ಅಲ್ಲ, ಸಂಗರದಿ ಇವ ಬಿಟ್ಟ. ಅರೆ ರೇ 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 ಒಂದೊಂದೇ ಮಾತನಾಡುತ್ತಾ ಬಂದೇವ ನೀನು. ಅವರನ್ನು ಹಾಕೊಂಡಿದ್ದು ನಾನು ಇಲ್ಲಿ ಬಿದ್ದಿದ್ದು, ಭೀಷ್ಮರನ್ನು ನೀನು ಕೊಂದಿದ್ದ. ಎದೆ ತಟ್ಕೊಂಡು ಹೇಳು ಈಗ, ಕೌರವನ ಕೊಂದಿದ್ದು ನೀನ? ಅದೂ ಅಲ್ಲ. ಏನ್ ನಿನ್ನ ಆಘಾತಕ್ಕೆ ಸತ್ತಿದ್ನ? ಮೊದಲೇ ಕೇಳಲಿಲ್ಲ. ಯಾಕೆ ನೀ ಬಾಯಿ ಹಾರಿಸ್ತಿ ಅಂತ ಕೇಳಲಿಲ್ಲ ಅಷ್ಟೇ ನಾನು. ಅವನ ಮೇಲೆ ತುಳಿಯುವುದಕ್ಕೆ ಮುಂದಾದೆ, ಧರ್ಮರಾಜ ತಡೆದ. ಆ ಬಳಿಕ ಬಿಡು. ಹಾಗಾದ್ರೆ ನೀನು ಮಾಡಿದ್ದಲ್ಲ, ಮಹಾಭಾರತ ಹವವನ್ನು ಗೆದ್ದಿದ್ದು ನಾನೇ. ಇದಕ್ಕೆ ಸಾಕ್ಷಿ ಎಂಬಾಗಿ ನೀನೆಂದುಕೊಂಡ ಪ್ರಕಾರವಾಗಿ ಮಹಾಭಾರತ ಹವವನ್ನು ಗೆದ್ದಿದ್ದು ತಾನೇ ಅಂತ ಹೇಳಿಕೊಂಡೇ ಅಲ್ಲ. ನಿನ್ನನ್ನು ಗೆದ್ದ ಬಳಿಕ, ನೀನೀಗ ಬಿದ್ದ ಬಳಿಕ ಒಪ್ಪಿಕೋ ಯಾರು ಪರಾಕ್ರಮಿ ಎಂಬುದಾಗಿ
ಸಂಗರದಲ್ಲಿ ಭೀಮ ಪರಾಕ್ರಮ ಎಂಬುದು ಪ್ರಸಿದ್ಧ ಅಲ್ವೇ? ಓಹೋ ಹೋ ಹೋ ಹೋ, ತುಂಬಿದ ಸಭೆಯಲ್ಲಿ ಅವನು ತೊಡೆ ಮುರಿತೇನೆ, ಇವನು ಹೊಟ್ಟೆ ಬಗಿತೇನೆ, ಇದೆಲ್ಲ ಮಾಡಿದ ಪ್ರತಿಜ್ಞೆಗೆ ಅವಕಾಶ ನಾವು ಕೊಟ್ಟಿದ್ದೆ. ಬಿಟ್ರೆ ನೀ ಸಮರ್ಥ ಎಂಬ ಕಾರಣಕ್ಕಾಗಿ ಅಲ್ಲವೇ ಅಲ್ಲ. ಬಿಡ, ಏನಾಯ್ತು ನನಗೆ? ಅಷ್ಟೆಲ್ಲ ಹೌದು ಅಂತಾದ್ರೆ ಈ ಅರ್ಜುನೊಟ್ಟಿಗೆ ಯುದ್ಧ ಮಾಡುವ ಕಾಲಕ್ಕೆ ಯಾಕೆ ಬಿದ್ದೆ ನೀನು? ಯಾಕೆ ಸುಮ್ಮನಾದೆ? ಈಗ ಏನಾಯ್ತು ನಮಸ್ತೆ? ಇಷ್ಟರ ಹಿನ್ನೆಲೆ ನನ್ನ ಬಲ ಉಂಟು. ಯಾವುದು ಹೇಳು? ಹಿಡಿದ ಕತೆ, ಅದರಿಂದ ಏನೋ ಮಾಡ್ತೇನಂತ ಸಾಮರ್ಥ್ಯ. ಈಗ ಅವಸ್ಥೆ ನಿನ್ನ ಕೈಯೊಂದು ಉಂಟಲ್ಲ, ಭೂಮಿ ತೂಕದ ಗದೆ, ಆ ಗದಾದಂಡ ಏನಾಯ್ತು ಈಗ? ಎತ್ತುವುದಕ್ಕಾದ್ರೂ ಶಕ್ತಿ ಉಂಟಾ ಈ ಕಾಲಕ್ಕೆ? ಅದಲ್ಲದೆ ನೆಲನೋಟಕ್ಕೆ ಯಾಕಾದ್ರೆ ನೀನು ಅಲ್ಲ, ಶತಗಜತ್ತಾಣಿ ಭೀಮಸೇನ ಎಲ್ಲಾಯ್ತು ಆ ಬಲ? ಏನಾಯ್ತು ಈಗ? ಕೌರವರ ಮುಂದೆ ಗೆದ್ದಿರ್ಬೋದು ನೀನು, ಆದ್ರೆ ಅರ್ಜುನನ ಮುಂದೆ ನಿನಗೆ ಸೋಲೆ ಆಯ್ತಲ್ಲ ಈಗ. ನಿನ್ನ ಪರಾಕ್ರಮ, ನಿನ್ನ ಬಲ ಮಣ್ಣಿಗೆ ಮಣ್ಣು ಆಯ್ತ. ಮಾತಾಡ, ಮುಖ ನೋಡ, ಮಾನ ಬಿಟ್ಟವನೇ, ಮರ್ಯಾದೆ ಸತ್ತವನೇ. ಗೆದ್ದೆ 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 ಎಂತ ಗೆದ್ದೆ? ಹೋಗಿ ಗೆದ್ದೆ ಊಡು. ಏನೋ ಸುಮ್ಮನೆ ಕುಳಿತ ಎಂದ ಮಾತ್ರದಲ್ಲಿ ನೀ ಗೆದ್ದಿರುವುದೆನ್ನುವ ಹಾಗೆ ಭಾವಿಸಬೇಡ. ಆತ್ಯಂತಿಕವಾದಂತಹ ಗೆಲುವು ಹೇಗೆ, ಕ್ಷಣಿಕವಾದ ಗೆಲುವು ಹೇಗೆ ಎನ್ನುವುದನ್ನು ಯೋಚಿಸು. ಸ್ವಲ್ಪ ಹೊತ್ತಿಗೆ ನಾನು ಈ ಹೊತ್ತಿಗೆ ಬಿದ್ದಿರಬಹುದು,
ಪೂರ್ಣ ಬಲ ಕಳಕೊಂಡವನೇನು ನಾನಲ್ಲ. ಹಾಗಂತ ನಿನಗೆ ಸರಿಯಾದ ಮದ್ದನ್ನರಿಯದೇ ಇದ್ದರೆ, ನಿನಗೆ ಬೇಕಾದ ಹಾಗೆ ಹೊಡೆಸಿ ನಿನ್ನನ್ನು ಬೀಳಿಸದೇ ಇದ್ದರೆ, ಈ ಭೀಮಸೇನನ ಯೋಗ್ಯತೆ ಏನೆಂದ್ರೆ ನಿನಗೆ ಆ ಬಳಿಕ ಅರ್ಥ ಮಾಡಿಸದೇ ಇದ್ದರೆ, ನಾವು ರಕೋದರನಲ್ಲ. ಏನು ಮದ್ದರಿತೀಯ? ಅರಿತೇನೆ. ಅರೆ ಅರೆ ಅರೆ, ಆದ ಗಾಯ ಕಚ್ಕೋ. ಆಗದೇನಲ್ಲ ಸ್ವಾಮಿ, ಹೊಡೆಯುತ್ತೇನೆ ಹಾಗೆ ಗದೆಯನ್ನು ಎತ್ತಿದ್ದು ಹೌದು. ಆದರೆ ನಮ್ಮ ಅಂತರಂಗದಲ್ಲಿ ಉಂಟು, ನಮಗುಂಟು, ನಮ್ಮ ಅಮ್ಮನ ಎದೆಯ ಹಾಲನ್ನೇ ಕುಡಿದವನಿವನೆನ್ನುವ ಹಾಗೆ. ಇವನಿಗಿಲ್ಲ ಅದು, ಇವನು ನರನು. ಅವತ್ತೇ ಯುದ್ಧರಂಗದಲ್ಲಿ ಮೊದಲು ಹೇಳಿದ್ದಾನೆ, ಸ್ಮೃತಿ ನಷ್ಟವಾಗಿದೆ, ನನಗೆ ಮೋಹ ನಷ್ಟವಾಗಿದೆ, ಬೇಕಾದ ಯೋಧನಿಗಿರಬಹುದಾ ಅಂತ ನಿಲುವು ಮಾತ್ರ ನನಗಿರುವುದೆನ್ನುವ ಹಾಗೆ. ಹಾಗಾದ್ರೆ ಭಾವನೆಗಳನ್ನೆಲ್ಲವನ್ನು ಸುಟ್ಟು ವ್ಯವಹರಿಸುತ್ತಾ ಇರುವವನು ಅವನು. ನಮಗೆ ಹಾಗಲ್ಲ, ಸ್ವಲ್ಪ ಉಂಟು. ಏನಿದ್ದರೂ ನಮ್ಮ ತಮ್ಮ, ಹೌದಾ? ಬಿದ್ದ ಮೇಲೆ ಇಷ್ಟು ಮಾತಾಡುವುದ? ಕೂಡುತ್ತದಂತಾದ್ರೆ ಯಾವಾಗ ಏನೇನಾಗುತ್ತಿತ್ತು ಅಂತ ನಾನು ಕೇಳುವಾಗ ಹೇಳಬೇಕಾಗಿತ್ತವ. ಅಷ್ಟಕ್ಕೂ ಹಾರಿಸಿಕೊಂಡ ಉತ್ತರ ಕೊಟ್ಟನೆ ಹೊರತು ಸರಿಯಾದ ಒಂದು ಉತ್ತರ ಅದು ಕೊಟ್ಟಿದ್ದ. ನಾವು ಏನ್ ಹೇಳಿದ? ಕೌರವನ ನಾನು ಕೊಂದದ್ದಲ್ಲಂತೆ, ಹೊಸ ಕಥಾ ಯುದ್ಧ ಬರಲಿಕ್ಕೆ ಹೊರಟಿದ್ದಾನೆ ಈ ಪ್ರಸಂಗವನ್ನು ನೋಡ್ತೇನೆ. ಸರಿಯಾದ ಮದ್ದರಿಯುವುದಕ್ಕೆ ಜನ ಇಲ್ಲ ಅಂತ ಮಾಡಬೇಡಿ. ಹಾಗಂತ ಗದಾ ಯುದ್ಧದಲ್ಲಿ ಇವ ನಿಲ್ಲುತ್ತಿದ್ದರೆ ಇವನನ್ನು ಖಂಡಿತವಾಗಿ ಮಣಿಸುತ್ತಿದ್ದೆ. ಇವ ಹಿಡಿದುಕೊಂಡು ನಿಂತದ್ದು ಬಿಲ್ಲು ಬಾಣಗಳ ಮುಂದೆ ನಾವಲ್ಲ. ಹಾಗದು ಗೊತ್ತಿಲ್ಲ ಅಂತಿಲ್ಲ. ಭೀಷ್ಮರ ಮುಂದೆ ಬಿಲ್ಲು ಯುದ್ಧವನ್ನು ಮಾಡಿದ್ದೇನೆ, ಕರ್ಣನ ಜೊತೆಯಲ್ಲೂ ಬಿಲ್ಲಿನ ಧನುರ್ವೇದದ ಮುಖೇನವಾಗಿ ಹೋರಾಟವನ್ನು ಮಾಡಿದ್ದೇನೆ. ಆದ್ರೆ ನನಗೆ ಅತಿ ಆಸಕ್ತಿ ಹಾಗೂ ನನ್ನ ಪರಾಕ್ರಮವಿರುವುದು ಗದಾ ಯುದ್ಧದಲ್ಲಿ. ಅವ ಗದೆ ಹಿಡಿದುಕೊಂಡು ಬರಬೇಕಿತ್ತು. ಆಗ ನೋಡುತ್ತಿದ್ದೆ ಏನೆನ್ನುವ ಹಾಗೆ. ಬಹಳ ಚಂಡೆಯ ಹೊಡೆಯುವಲ್ಲಿ ನೈಪುಣ್ಯತೆ ಹೊಂದಿದವು. ಮತ್ತೊಂದು ಮೃದಂಗ ಬಾರಿಸಲಿಕ್ಕೆ ಗೊತ್ತಿಲ್ಲ ಅಂತಲ್ಲ ಅವನಿಗೆ, ಅದರಲ್ಲಿ ಪರಿಣತನಲ್ಲ. ಈಗ ನನಗದದ್ದು ಹಾಗೆ. ಗದಾ ಯುದ್ಧದಲ್ಲಿ ಭೀಮ ನಿಪುಣನೇ ಹೊರತು ಧನುರ್ವೇದದ ಬಿಲ್ಲು ವಿದ್ಯೆಯಲ್ಲಿ ನಾನು ನಿಪುಣನಲ್ಲ. ಅವನಿಗೆ ಎರಡೆರಡು ಕೈಯಿಂದ ಹೊಡೆಯುತ್ತಾನೆ ಅವ. ಆ ಕೈಯಿಂದಲೂ ಬಾಣ ತೆಗೆಯುತ್ತಾನೆ, ಈ ಕೈಯಿಂದಲೂ ತೆಗೆಯುತ್ತಾನೆ. ಸವ್ಯ ಸಾಚಿ ಅಂತ ಅವನಿಗೆ ಹೆಸರುಂಟು. ಸರಿಯಾಗಿ ಪಾಠ ಕಲಿಸ್ತೇನಂತೆ. ದ್ರೌಪದಿ